ಮನೆ ಮನೆಯ ತ್ಯಾಜ್ಯವನ್ನ ಹಸಿ ಕಸ ಮತ್ತು ವನ ಕಸವನ್ನಾಗಿ ವಿಂಗಡಿಸಿ ಕೊಡುವಂತೆ ಜಾಗೃತಿ ಮೂಡಿಸುವ ಬೀದಿ ನಾಟಕವನ್ನ ರಾಮಾಶ್ರಮ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಆಂಟಿ ಪೊಲ್ಯೂಷನ್ ಡ್ರೈವ್ ಎಪಿಡಿ ಸಂಘಟನೆ ಈ ಬೀದಿ ನಾಟಕವನ್ನ ಮಂಗಳೂರಿನ ಎಆರ್ಡಿಯಲ್ಲಿ ಹಮ್ಮಿಕೊಂಡಿತ್ತು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಯದ್ದೇ ಒಂದು ಸಮಸ್ಯೆ. ಅದರಲ್ಲಿಯೂ ಹಸಿ ಕಸ ಮತ್ತು ವನ ಕಸ ಎಂದು ವಿಂಗಡಿಸದೇ ಇರುವುದು ಇನ್ನಷ್ಟು ದೊಡ್ಡ ಸಮಸ್ಯೆ. ಪೌರ ಕಾರ್ಮಿಕರು ಈ ತ್ಯಾಜ್ಯವನ್ನು ವಿಂಗಡಿಸಲು ಹೆಣಗಾಡುತ್ತಿರುವುದರಿಂದ ದೈನಂದಿನ ವಿಲೇವಾರಿಗೆ ಇನ್ನಷ್ಟು ಸಮಸ್ಯೆಯಾಗುತ್ತಿದೆ. ಹಸಿ ಕಸವನ್ನ ದಿನನಿತ್ಯ ವಿಲೇವಾರಿ ಮಾಡಿದರೆ ವನ ಕಸವನ್ನ ವಾರಕ್ಕೊಮ್ಮೆಯಾದರೂ ಸಾಗಿಸಬಹುದು. ಹಾಗಾಗಿ ವನ ಕಸವನ್ನ ಪ್ರತ್ಯೇಕವಾಗಿ ಇಟ್ಟರೆ ಒಳ್ಳೆಯದು ಎಂದು ಬೀದಿ ನಾಟಕದ ಮೂಲಕ ತಿಳಿಸಲಾಯಿತು. ಇವತ್ತಿದು ಈ ಕಾರ್ಯಕ್ರಮ ಮಾಡಲು ಫಸ್ಟ್ ಉದ್ದೇಶ ಏನಂದರೆ, ನಮ್ಮ ಮಂಗಳೂರಿನಲ್ಲಿ ಕಸ ವಿಂಗಡಣೆ ಆಗ್ತಾ ಇಲ್ಲ. ಸತತ 2 ವರ್ಷದಿಂದ ಎಪಿಡಿ ಸಂಸ್ಥೆ, ಆಂಟಿ ಪೊಲ್ಯೂಷನ್ ಡ್ರೈವ್ ಸಂಸ್ಥೆ, ಓಶೋ ಮುಖಾಂತರವಾಗಿ ಶಾಲೆಗಳಲ್ಲಿ ಹೋಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಆದರೂ ಏನೂ ನಡೀತಾ ಇಲ್ಲ. ಸೊ ಈಗ ನಾವು ಮಕ್ಕಳ ಮುಖಾಂತರ ನಿಮಗೆ ತಿಳಿಸುವುದೇನಂತ ಹೇಳಿದರೆ, ಕಸ ವಿಂಗಡಣೆ ಆಗಬೇಕು. ನಮ್ಮ ಮಂಗಳೂರು ಸ್ವಚ್ಛ ಮಂಗಳೂರು ಆಗಬೇಕು. ಕಸ ವಿಲೇವಾರಿ ಸರಿಯಾಗದಿದ್ದಲ್ಲಿ ನಮ್ಮ ಪರಿಸರವು ಹಾಳಾಗ್ತದೆ. ಅದಕ್ಕಾಗಿ ನನ್ನ ವಿನಂತಿ ಏನಂತ ಹೇಳಿದರೆ, ಚಿಕ್ಕ ಮಕ್ಕಳು ಬೀದಿಗೆ ಬಂದು ನಿಮ್ಮಲ್ಲಿ ವಿನಂತಿ ಮಾಡುವ ಪರಿಸ್ಥಿತಿ ಈಗಾಗಲೇ ಬಂದಿದೆ. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡದ್ದು ಏನಂತ ಹೇಳಿದರೆ, ಕಸ ವಿಂಗಡಿಸಿ, ನಮ್ಮ ಪರಿಸರ ಸ್ವಚ್ಛ ಪರಿಸರವಾಗಿ. ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸುತ್ತಿರುವುದು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಶ್ರೀರಾಮಾಶ್ರಮ ಶಾಲಾ ಮಕ್ಕಳು ಈ ದಿನ ಸ್ವಚ್ಛತೆಯ ಬಗ್ಗೆ ಪ್ರಾತ್ಯಕ್ಷಿತೆಯನ್ನು ಏನು ತೋರಿಸಿದ್ದಾರೆ. ಎಲ್ಲರೂ ಅದರ ಕಡೆ ಗಮನವನ್ನು ಇಟ್ಟು ನಮ್ಮ ಮಂಗಳೂರನ್ನು ಸ್ವಚ್ಛಗೊಳಿಸೋದ್ರ ಒಂದಿಗೆ ನಮ್ಮ ಎಆರ್ಡಿ ಪರಿಸರವನ್ನು ತಾವೆಲ್ಲರೂ ಕೂಡ ಸ್ವಚ್ಛವಾಗಿ ಇಟ್ಟು ಮಂಗಳೂರು ಮಹಾನಗರ ಪಾಲಿಕೆ ಸ್ವಚ್ಛತೆಗಾಗಿ ನೀವೆಲ್ಲರೂ ಸಹಕರಿಸಬೇಕಾಗಿ